ಅರಣ್ಯ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ತಾರಂತೇಳಿ ಭಾಳ ನೋವಾಯಿತು. ಇನ್ಮೇಲೆ ನಮ್ಗೆ ಯಾರಾದರೂ ಅರಣ್ಯ ಅಧಿಕಾರಿಗಳು ಏನಾರ ಪತ್ರ ತಂದು ಕೊಟ್ಟರೆ ಇದು ಬೋಗಸಪ್ಪ. ತುಮಕೂರು ನಗರದ ಕರಿಬಸವೇಶ್ವರ ಸ್ವಾಮಿ ಮಠದಲ್ಲಿದ್ದ ಆನೆಯನ್ನು ಸರ್ಕಸ್ ಕಂಪನಿಯೊಂದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾರಾಟ ಮಾಡುವ ವಿಫಲ ಯತ್ನ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಗರದ ಕರಿಬಸವೇಶ್ವರ ಸ್ವಾಮಿ ಮಠದಲ್ಲಿ ಸುಮಾರು 29 ವರ್ಷಗಳಿಂದ ಇರುವ ಆನೆಯೊಂದನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಿಕಿತ್ಸೆ ಕೊಡಿಸುವ ನೆಪವೊಡ್ಡಿ ಬನ್ನೇರು ಘಟ್ಟದ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ಯುವುದಾಗಿ ತಿಳಿಸಿ ಗುಜರಾತ್ ಮೂಲದ ಸರ್ಕಸ್ ಕಂಪನಿಗೆ ಮಾರಾಟ ಮಾಡಲು ಯತ್ನಿಸಿದ್ದಾರೆ ಎಂಬ ಬಲವಾದ ಆರೋಪವೊಂದು ಕೇಳಿಬಂದಿದೆ. ಆನೆಯನ್ನು ಚಿಕಿತ್ಸೆ ಕೊಡಿಸಲು ಲಾರಿಯಲ್ಲಿ ಕರೆದೊಯ್ಯುವ ವೇಳೆ ದಾಬಸ್ಪೇಟೆಯ ಬಳಿ ಮಠದ ಸಿಬ್ಬಂದಿಯನ್ನು ಹಾಗೂ ಮಾವುತರನ್ನು ಲಾರಿಯಿಂದ ಕೆಳಗಿಳಿಸಿ ಹಲ್ಲೆ ನಡೆಸಿ ಕುಣಿಗಲ್ ಮಾರ್ಗದ ಹಳ್ಳಿಯೊಂದರಲ್ಲಿ ಬಚ್ಚಿಡಲಾಗಿತ್ತು ಎಂದು ಮಠದ ಸಿಬ್ಬಂದಿಗಳು ಆರೋಪಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮಠದ ಶ್ರೀಗಳಾದ ಶ್ರೀ ಕಲ್ಯಾಣ ಸ್ವಾಮಿಗಳು ತಾವು ಬಳ್ಳಾರಿಯಲ್ಲಿದ್ದು ಮಾವುತರು ಘಟನೆಯ ಬಗ್ಗೆ ತಮಗೆ ವಿಷಯ ಮುಟ್ಟಿಸಿದರು. ಕೂಡಲೇ ತಾವು ಸಚಿವರಾದ ಶ್ರೀರಾಮುಲುರವರ ಬಳಿ ಮಾತನಾಡಿ ಆನೆಯನ್ನು ಸಂರಕ್ಷಿಸಲಾಗಿದ್ದು ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಈ ರೀತಿ ಕೆಟ್ಟ ಕೆಲಸಕ್ಕೆ ಕೈ ಹಾಕಿದರೆ ಯಾರ ಬಳಿ ರಕ್ಷಣೆಯನ್ನು ಕೋರುವುದು ಎಂದು ಪ್ರಶ್ನಿಸಿದರು. ನಿನ್ನೆ ದಿನ ನಮಗೆ 12:30 ನಮಗೆ ಮಾವುತರು ಫೋನ್ ಮಾಡಿದ್ರು. ನಾವು ಬಳ್ಳಾರಿಯಲ್ಲಿದ್ದೀವಿ. ಏನಪ್ಪ ಅಂದರೆ ಇಲ್ಲ ನಮಗೆ ಆನೆ ಮಠದಿಂದ ಫಾರೆಸ್ಟ್ ಅವರು ಬಂದು ಬನ್ನೇರುಘಟ್ಟಕ್ಕೆ ಹೋಗ್ತೀವಿ ಒಂದು ಕೂಡ ಆಯಿತು ತೊಗೊಂಡು ಹೋಗಿ ಬರ್ರಿ ಅಂದರು. ಅದು ಹೊಸಪೇಟೆ ಹತ್ರ ಹೋಟ್ಲಲ್ಲಿ ನಮಗೆ ತಿಂಡಿ ಮಾಡ್ತಿರ್ಬೇಕಾದ್ರೆ ಆನೆ ತೊಗೊಂಡು ಹೋದ್ರಿ ಬುದ್ಧಿ ಅಂತ ಹೇಳಿದ್ರು. ಅವರಿಗೆಲ್ಲ ಹೊಡೆದು ಬಿಟ್ಟಿದ್ದಾರಂತೆ. ಮಾವುತರು ಇದಕ್ಕೆ ನೋಡ್ತಕ್ಕಂಥ ಮಾವುತರಿಗೆಲ್ಲ ಇಳಿಸಿಬಿಟ್ಟಿದ್ದಾರೆ. ಇಳಿಸಿ ಅವ್ರ ಕಡೆ ದಾಂಧಲೆ ಮಾಡಿ ಆನೆಯನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಅವರು. ಆಮೇಲೆ ಮಾವುತರು ನನಗೆ ಹಿಂಗೆಲ್ಲ ಆಯಿತು ಅಂಥೇಳಿ ವಿಷಯ ತಿಳಿಸಿದ್ರು. ನಾನು ಬಳ್ಳಾರಿಯಲ್ಲಿದ್ದೆ. ಆವಾಗ ತಾನೇ ಶ್ರೀರಾಮುಲು ಮನೆಯಿಂದ ನಾನು ಬರ್ತಾಯಿದ್ದೆ. ಆಮೇಲೆ ರಾಮುಲು ಅವ್ರಿಗೆ ಫೋನ್ ಮಾಡಿದೆ. ಅವರಿಗೆ ಸಾಯಂಕಾಲ ನಾನು ಎಲ್ಲ ಡೀಟೇಲ್ ತಿಳ್ಕೊಂಡು ಹೇಳಿದೆ, ಲಾರಿ ನಂಬರು ಅದೆಲ್ಲ ತಿಳ್ಕೊಂಡು. ಅವರು ಜಿಲ್ಲೆ ವಾಕಿ ಟಾಕಿಗೆ ಫೋನ್ ಮಾಡಿ ಎಲ್ಲೇ ಆನೆ ಸಿಕ್ಕರು ಅದನ್ನು ಹಿಡಿದಿರ್ರಿ ಮಠದ್ದು ಅಂತಂದರು. ನಮ್ಮ ಶ್ರೀರಾಮುಲು ಅವರು ಅತ್ಯಂತ ನಮ್ಮ ಗುರುಗಳು, ನಮ್ಮ ಪರಮ ಶಿಷ್ಯರವರು, ಆತ್ಮೀಯರು. ಮತ್ತು ಇವರು ಎಲ್ಲ ಅಡಿಷ್ನಲ್ ಎಸ್ ಪಿಗೆ ಸಂಬಂಧಪಟ್ಟವರಿಗೆಲ್ಲ ಈಗಲೂ ಕೂಡ ಸತತವಾಗಿ ಸಂಪರ್ಕದಲ್ಲಿದ್ದಾರೆ. ನಮಗೆಲ್ಲ ಆನೆ ಮೇಲೆ ಭಾಳ ಕಠಿಣವಾದ ಕಾನೂನಿದೆ ಅಂಥೇಳಿ ಕೇಳ್ಪಟ್ಟಿವಿ. ಆದರೆ ಆ ಕಾನೂನು ಈ ರೀತಿ ಅರಣ್ಯ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ತಾರಂತೇಳಿ ಭಾಳ ನೋವಾಯಿತು. ಇನ್ಮೇಲೆ ನಮ್ಗೆ ಯಾರಾದರೂ ಅರಣ್ಯ ಅಧಿಕಾರಿಗಳು ಏನಾರ ಪತ್ರ ತಂದು ಕೊಟ್ಟರೆ ಇದು ಬೋಗಸಪ್ಪ, ಇದು ಪ್ರಾಮಾಣಿಕ ಅಲ್ಲಪ್ಪ ಅನ್ನೋ ರೀತಿಯಲ್ಲಿ ಇಲ್ಲಿನ ಅಧಿಕಾರಿಗಳು ವರ್ತಿಸ್ತಿದ್ದಾರೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammattumakuru.com ಗೆ ಭೇಟಿ ನೀಡಿ.